ಮಂಗಳೂರಿನ ಸುರತ್ಕಲ್ನಲ್ಲಿ ನಡೆದ ವೈದ್ಯ ವಿದ್ಯಾರ್ಥಿಗಳ ಮೇಲಿನ ದಾಳಿ ಪ್ರಕರಣವನ್ನು ಮಾಜಿ ಸಚಿವ ಶಾಸಕ ಯುಟಿ ಖಾದರ್ ಖಂಡಿಸಿದ್ದಾರೆ. ಮಂಗಳೂರಿನ ಸರ್ಕಿಟ್ ಹೌಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೊಲೀಸ್ ಇಲಾಖೆಯ ವಿರುದ್ಧ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆಯಲ್ಲಿ ಯಾವನೋ ಒಬ್ಬ ರೌಡಿ ಹೊಡಿತಾನೆ ಅಂದ್ರೆ ಏನನ್ನಬೇಕು? ಹಾಡು ಹಗಲೇ ಇಂತಹ ಘಟನೆ ನಡೆದರೆ ಏನನ್ನಬೇಕು? ಪೊಲೀಸ್ ಇಲಾಖೆ ಧೈರ್ಯ, ರಕ್ಷಣೆ ಕೊಡುವ ಕೆಲಸ ಮಾಡಬೇಕು. ಬೆಳಿಗ್ಗೆ ಜೈಲಿಗೆ ಹೋಗಿ ಸಂಜೆ ಬೇಲ್ನಲ್ಲಿ ಬರ್ತಾರೆ ಅಂದ್ರೆ ಏನನ್ನಬೇಕು? ಪೊಲೀಸ್ ಇಲಾಖೆ ಯಾಕೆ ಕಠಿಣ ಕ್ರಮವನ್ನ ತೆಗೆದುಕೊಂಡಿಲ್ಲ ಎಂದು ಪ್ರಶ್ನಿಸಿದ ಅವರು, ಆಡಳಿತ ಪಕ್ಷದ ರಾಜಕೀಯಕ್ಕೆ ಪೊಲೀಸ್ ಇಲಾಖೆ ಮಣಿಯಬಾರದು. ಯಾರೇ ರೌಡಿಗಳು, ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು. ಅಶಾಂತಿ ಸೃಷ್ಟಿಸಿದವರ ವಿರುದ್ಧ ಪೊಲೀಸ್ ಇಲಾಖೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಪೊಲೀಸ್ ಇಲಾಖೆಯ ಭಯವಿಲ್ಲದ ರೀತಿ ಇವತ್ತು ಜಿಲ್ಲೆಯ ವಿವಿಧ ಕಡೆ ಇವತ್ತು ರೌಡಿಗಳು ನಿರ್ಭಯವಾಗಿ ತಮ್ಮ ಅಟ್ಟಹಾಸವನ್ನು ತೋರಿಸುತ್ತಿದ್ದಾರೆ. ಆಡಳಿತ ಪಕ್ಷದ ರಾಜಕೀಯದ ಒತ್ತಡದಿಂದ ಪೊಲೀಸ್ ಇಲಾಖೆ ನಿಸ್ಸಹಾಯಕರಾಗಿ ಇವತ್ತು ನೋಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ರಾಜ್ಯಕ್ಕೆ ಬಾಸ್ಗಳಿಗೆ ಗೌರವ ಕೊಡೋದಲ್ಲ, ಕಾನೂನನ್ನು ಪಾಲಿಸಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಕಾನೂನನ್ನು ಪಾಲಿಸಬೇಕು ಹೊರತು ರಾಜ್ಯಕ್ಕೆ ಬಾಸ್ಗಳ ಮಾತುಗಳನ್ನಲ್ಲ. ಕೆಲವೊಂದು ಸಮಯದಿಂದ ವಿವಿಧ ಕಡೆಗಳಲ್ಲಿ ಈ ರೀತಿ ನಾವು ನೋಡಿದ್ದೇವೆ. ಯಾರು ಈ ರೀತಿ ಸಮಾಜದಲ್ಲಿ ಒಂದು ಕ್ರೂರವಾಗಿ, ಅಮಾನುಷವಾಗಿ ಯಾರ ತಂದೆ ತಾಯಂದಿರ ಮಕ್ಕಳ ಮೇಲೆಯನ್ನು ಹಲ್ಲೆ ಮಾಡುವಂತಹ ಆ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಕೊಡೋದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಜವಾಬ್ದಾರಿ. ಯಾವ್ಯಾವ ತಂದೆ ತಾಯಂದಿರ ಮಕ್ಕಳಿಗೆ ಯಾರೋ ಸಂಬಂಧ ಇಲ್ಲದವನು ಪಬ್ಲಿಕ್ಕಾಗಿ ಹೊಡಿಲಿಕ್ಕೆ ಜಿಲ್ಲೆಯಲ್ಲಿ ಪ್ರಾರಂಭ ಆದರೆ ಮತ್ತು ಪೊಲೀಸ್ ಇಲಾಖೆ ಇದಕ್ಕೆ ಕಠಿಣವಾದ ಕ್ರಮ ತೆಗೆದುಕೊಂಡು ರಾಜ್ಯಕ್ಕೆ ಒಕ್ಕದರ ಮನೆಯದೇ ಕಾನೂನು ಮತ್ತು ಭಯವನ್ನು ಸ್ಥಾಪಿಸದಿದ್ದಲ್ಲಿ ಅರಾಜಕತೆ ಸೃಷ್ಟಿಯಾಗುವಂಥದ್ದು. ಮೊನ್ನೆ ನಡೆದ ಘಟನೆ ಸುರತ್ಕಲ್ನಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾಸಂಸ್ಥೆ ಒಂದು NITಗೆ ಮುಂದೆ ಈ ಘಟನೆ ನಡೀತದೆ. ಉನ್ನತ ಶಿಕ್ಷಣ ಸಂಸ್ಥೆಯ ಮಕ್ಕಳು ಅವರಿಗೆ ಬಹುಶಃ ಅವರಷ್ಟೇ ಕಾರಲ್ಲಿ ಹೋಗ್ತಿರುವಾಗ ಸಂಬಂಧಪಟ್ಟ ನಿಂತು ಹೊಡಿಸೋದು ಯಾರ ಮುಂದೆ ಹೊಡೆಯೋದು? ಪೊಲೀಸ್ ಇಲಾಖೆ ಮುಂದೆ ಹೊಡಿತಾರೆ. ಪೊಲೀಸ್ ಇಲಾಖೆಯ ಅಂಗಲಾಚುವಂಥ ವಿಡಿಯೋ ಬರ್ತದೆ, ಹೊಡಿಬೇಡಿ ಅಂತೇಳಿ. ಅವರು ಮುಂದೆ ಹೊಡಿತಾರೆ. ಜೀಪಲ್ಲಿ ಕೂತ್ಕೊಳಿಸಿದ ನಂತರ ಆ ಜೀಪಿನೊಳಗೆ ಹೋಗಿ ಹೊಡಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆವಾಗ ಪೊಲೀಸ್ ಇಲಾಖೆ ಲಾಠಿ ಎಲ್ಲಿಗೆ ಹೋಯಿತು? ಪೊಲೀಸ್ ಇಲಾಖೆ ತಮ್ಮ ಲಾಠಿಯನ್ನು ಮೌನವಾಗಿಟ್ಟರೆ ಜನರು ಪ್ರತಿಯೊಬ್ಬರು ಕೂಡ ಕೈಯಲ್ಲಿ ಲಾಠಿ ಇಟ್ಕೊಂಡು ತಿರುಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಜನರು ಬಿಜೆಪಿ ಆಡಳಿತದಿಂದ ಬೇಸತ್ತಿದ್ದಾರೆ. ಇನ್ನು ಅಕ್ಟೋಬರ್ 30ರಂದು ನಡೆಯಲಿರುವ ಉಪಚುನಾವಣೆಯಲ್ಲಿ ಹಾನಗಲ್ ಸಿಂದಗಿಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತದೆ. ಸಮಾಜ, ದೇಶ ಕಟ್ಟಲು ಕಾಂಗ್ರೆಸ್ ಅಗತ್ಯವಿದೆ ಎಂದು ಜನರು ಅರಿತಿದ್ದಾರೆ. ಹೀಗಾಗಿ ಜನರು ಕಾಂಗ್ರೆಸ್ ಅನ್ನ ಗೆಲ್ಲಿಸುತ್ತಾರೆ ಎಂಬ ವಿಶ್ವಾಸ ಇದೆ ಎಂದು ವ್ಯಕ್ತಪಡಿಸಿದರು. ಹಾನಗಲ್ ಮತ್ತು ಸಿಂದಗಿಯಲ್ಲಿ ಎರಡು ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ತಾರೆ. ಜನ ಇವತ್ತು ಬಿಜೆಪಿ ಆಡಳಿತದಿಂದ ಬೇಸತ್ತು ಇವತ್ತು ಹೋಗಿದ್ದಾರೆ. ಭಾವನಾತ್ಮಕವಾಗಿ ಇವತ್ತು ಜನರನ್ನು ಮೂರ್ಖರನ್ನಾಗಿ ಮಾಡಿಸಲು ಸತತವಾಗಿ ಕರ್ನಾಟಕ ಜನತೆ ಅವಕಾಶ ಕೊಡುವುದಿಲ್ಲ ಅಂತೇಳಿ ಹಾನಗಲ್ ಮತ್ತು ಸಿಂದಗಿಯಲ್ಲಿ ಅಲ್ಲಿ ಮತದಾರರು ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ತೋರಿಸ್ತದೆ. ಈ ಚುನಾವಣೆ ಸಿಂದಗಿ ಮತ್ತು ಹಾನಗಲ್ ಪ್ರದೇಶ ಮತದಾರರ ಸ್ವಾಭಿಮಾನ ಮತ್ತು ಗೌರವದ ಚುನಾವಣೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತಾರೆ. ಸಮಾಜ ಕಟ್ಟಲು, ದೇಶ ಕಟ್ಟಲು ಕಾಂಗ್ರೆಸ್ ಅಗತ್ಯ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಅರ್ಥವಾಗಿದೆ.